ವೇಗಸ್ ಫಿಲಮ್ಸ್ ಲಾಂಛನದಲ್ಲಿ ನಿರ್ಮಾಣಗೊಂಡ ಹಿರಿಯ ನಿರ್ದೇಶಕ ರಾಮ್ ಶೆಟ್ಟಿ ನಿರ್ದೇಶನದ ತುಳು ಸಿನಿಮಾ ಏರಿಕಾವಿಯೇ ಕಿರಿಕಿರೆ ಮಾರ್ಚ್ 12ರಂದು ಪುತ್ತೂರಿನ ಅರುಣಾ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದೆ ಎಂದು ನಟ ಸುಂದರೈ ಮಂದಾರ ಹೇಳಿದರು. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ತುಳು ಸಿನಿಮಾ ಈಗಾಗಲೇ ಮಂಗಳೂರಿನಲ್ಲಿ ತೆರೆ ಕಂಡಿದ್ದು, ಪುತ್ತೂರಿನಲ್ಲಿ ಇದೇ ಮೊದಲ ಬಾರಿಗೆ ತುಳು ಚಿತ್ರವನ್ನ ಪುತ್ತೂರಿನ ಚಿತ್ರ ಪ್ರೇಮಿಗಳಿಗಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದ ಅವರು, ಕುಟುಂಬ ಸಮೇತವಾಗಿ ನೋಡುವ ಚಿತ್ರವಾಗಿದೆ. ಏರಿಕಾವಿಯೇ ಕಿರಿಕಿರಿ ಮೂಡಿಬಂದಿದ್ದು, ತುಳು ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟರಾದ ನವೀನ್ ಡಿ ಪಡೇಲ್, ಅರವಿಂದ್ ಬೋಳಾರ್ ಸೇರಿದಂತೆ ಹಲವು ನಟರು ಈ ಚಿತ್ರದಲ್ಲಿ ಅದ್ಭುತ ನಟನೆಯ ಮೂಲಕ ಗಮನ ಸೆಳೆದಿದ್ದಾರೆ ಎಂದು ಹೇಳಿದರು. ಬಿಡುಗಡೆಗೆ ಯಶಸ್ವಿ ಪ್ರದರ್ಶನ ಕಂಡಂತಹ ಏರಿಕಾವಿಯೇ ಕಿರಿಕಿರಿ ಸಿನಿಮಾ ದೊಡ್ಡ ನಿರ್ದೇಶಕರಾಗಿರುವಂತಹ ರಾಮ್ ಶೆಟ್ಟಿ ಇವರ ತುಂಬಾ ದಿವಸಗಳ ನಂತರ ಪುತ್ತೂರಿನ ಅರುಣಾ ಟಾಕೀಸ್ ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಬಹುಶಃ ಪುತ್ತೂರಿನ ಈ ಭಾಗದ ಪುತ್ತೂರು ತಾಲೂಕಿನ ಎಲ್ಲ ಕಲಾಭಿಮಾನಿಗಳಿಗೆ ವೇಗಸ್ ಇವರು ಕೂಡ ಖಳನಾಯಕನ ಪಾತ್ರದಲ್ಲಿ ಮಿಂಚಿದ್ದಾರೆ. ತುಂಬಾ ತುಳು ರಂಗಭೂಮಿಯ ಅರವಿಂದ್ ಬೋಳಾರ್ ಆಗಿರ್ಬೋದು, ಸುಂದರೈ ಮಂದಾರ, ಭೋಜರಾಜ್, ಉಮೇಶ್ ವಿಜಯ ಮುಂತಾದ ಎಲ್ಲ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಳು ಸಿನಿಮಾ ಬಹುಶಃ ಆದಾಯದ ಇದರಿಂದ ನಿರ್ಮಿಸಿದ್ದಲ್ಲ, ಒಂದು ತುಳು ಸಿನಿಮಾ ಕ್ಷೇತ್ರಕ್ಕೆ ಒಂದು ಹೊಸತನವನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ನಿರ್ಮಾಣವಾದಂತಹ ಏವಾಣಿ ಬಂಧುಗಳು ಪ್ರೋತ್ಸಾಹಿಸಬೇಕು. ತುಳುನಾಡಲ್ಲಿ ಇನ್ನಷ್ಟು ಚಿತ್ರಗಳು ತೆರೆಗೆ ಬರುವುದಕ್ಕೆ, ನಿರ್ಮಾಣವಾಗುವುದಕ್ಕೆ ಎಲ್ಲ ಕಲಾಭಿಮಾನಿ ಬಂಧುಗಳು, ಅದರೊಂದಿಗೆ ಪತ್ರಿಕೋದ್ಯಮದ ಬಂಧುಗಳು ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಆ ಸಿನಿಮಾದಲ್ಲಿ ಅಭಿನಯ ಮಾಡಿದ ಒಬ್ಬ ಕಲಾವಿದನಾಗಿ ಸುಂದರೈ ಮಂದಾರ ನಾನು ವಿನಂತಿಸ್ತಾ ಇದ್ದೇನೆ.